श्री परमात्मने नमः। ओम श्री परमात्मने नमः। सर्वस्य चाहं हृदि सन्निविष्टः मत्तः स्मृतिर्ज्ञानमपोहनं च वेदैश्च सर्वैरहमेव वेद्यः वेदान्तकृत् वेदविदेव चाहम् सर्वस्य चाहं हृदि सन्निविष्टः मत्तः स्मृतिर्ज्ञानं स्मृतिः ज्ञानम् अपोहनं च वेदैश्च सर्वै अहमेव वेद्यः वेद्यैः च सर्वैः अहम् एव वेद्यः वेदान्तकृत् वेदविदेव चाहम् वेदान्तकृत् ವೇದವಿದ್ ಏವ ಚ ಅಹಂ. ಅನುವಾದ: ನಾನು ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸಿದ್ದೇನೆ. ಸ್ಮರಣೆ, ಜ್ಞಾನ ಮತ್ತು ಮರವು ನನ್ನಿಂದ ಬರುತ್ತವೆ. ಎಲ್ಲ ವೇದಗಳಿಂದ ತಿಳಿಯಬೇಕಾದವನು ನಾನು. ವೇದಾಂತ ಕರ್ತೃ ನಾನು. ವೇದಗಳನ್ನು ತಿಳಿದವನು ನಾನೇ. ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ, ನಾನು ಎಲ್ಲರ ಹೃದಯದಲ್ಲಿದ್ದೀನಿ. ಎಲ್ರಿಗೂ ಸ್ಮರಣೆ, ಜ್ಞಾನ ಮತ್ತು ಮರವು ಪರಮಾತ್ಮನಿಂದ ಬರುತ್ತೆ. ಮತ್ತು ಎಲ್ಲ ವೇದಗಳಿಂದ ತಿಳಿಬೇಕಾಗಿರೋದು ಪರಮಾತ್ಮನನ್ನೇ. ವೇದಾಂತ ಕರ್ತೃ ಕೂಡ ಪರಮಾತ್ಮ, ವೇದಗಳನ್ನು ತಿಳಿದವನು ಕೂಡ ಪರಮಾತ್ಮ ಅಂತ ನಾವು ತಿಳ್ಕೋಬೇಕು. ಹರೇ ಕೃಷ್ಣ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟಃ सर्वस्य चाहं हृदि सन्निविष्टो मत्तः स्मृतिर्ज्ञानमपोहनं च मत्तः स्मृतिर्ज्ञानमपोहनं च वेदैश्च सर्वैरहमेव वेद्यः वेदैश्च सर्वानहमेव वेद्या वेदान्तकृत् वेदविदेव चाहम् वेदान्तकृत् वेदविदेव चाहम् सर्वस्य चाहं हृदि सन्निविष्टो मत्तः स्मृतिर्ज्ञानमपोहनं च सर्वस्य चाहं हृदि सन्निविष्टो मतः स्मृतिर्ज्ञानमपोहनं च वेदैश्च सर्वैरहमेव वेद्यः वेदान्तकृत् वेदविदेव चाहम् वेदैश्च सर्वैरहमेव वेद्यः वेदान्तकृत् वेदविदेव चाहम् सर्वस्य चाहं हृदि सन्निविष्टो मत्तः स्मृतिर्ज्ञानमपोहनं च वेदैश्च सर्वैरहमेव वेद्यो वेदान्तकृत् वेदविदेव चाहम् सर्वस्याहं हृदि सन्निविष्टो मतः स्मृतिर्ज्ञानमपोहनं च वेदैश्च सर्वैरहमेव वेद्यो वेदान्तकृत् वेदविदेव चाहम् सर्वस्य चाहं हृदि सन्निविष्टो मत्तः स्मृतिर्ज्ञानमपोहनं च वेदैश्च सर्वैरहमेव वेद्यो वेदान्तकृत् वेदविदेव चाहम् सर्वस्य चाहं हृदि सन्निविष्टो मतः स्मृतिर्ज्ञानमपोहनं च वेदैश्च सर्वैरहमेव वेद्यो वेदान्तकृत् वेदविदेव चाहम्. ಶ್ಲೋಕ 16. ಮಾತಾಜಿ ನನ್ನ ಕೋಸ್ಟ್ ಮಾಡಿ ಮಾಡಿದೀನಿ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ, ಥ್ಯಾಂಕ್ ಯು. ಶ್ಲೋಕ 16. ದ್ವಾವಿಮೌ ಪುರುಷೌ ಲೋಕೆ
क्षरश्चाक्षर एव च क्षरः सर्वाणि भूतानि कूटस्थोऽक्षर उच्यते ದ್ವಾವಿಮೌ ದ್ವೌ ಇಮೌ ಅಂತ ಆಗತ್ತದು. ದ್ವಾವಿಮೌ ಅನ್ನೋದು ದ್ವೌ ಇಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಕ್ಷರಃ ಚ ಅಕ್ಷರಃ ಏವ ಚ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಕೂಟಸ್ಥಃ ಅಕ್ಷರಃ ಉಚ್ಯತೆ. ಪುರುಷರಲ್ಲಿ 2 ವರ್ಗಗಳು, ಕ್ಷರರು ಮತ್ತು ಅಕ್ಷರರು. ಈ ಐಹಿಕ ಜಗತ್ತಿನಲ್ಲಿ ಎಲ್ಲ ಜೀವಿಗಳು ಕ್ಷರ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಎಲ್ಲ ಜೀವಿಗಳು ಅಕ್ಷರ. ಪುರುಷರಲ್ಲಿ 2 ವರ್ಗ ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ, ಕ್ಷರರು ಮತ್ತು ಅಕ್ಷರರು ಅಂತ. ಈ ಐಹಿಕ ಜಗತ್ತಿನಲ್ಲಿರೋ ಎಲ್ಲ ಜೀವಿಗಳು ಕ್ಷರರು. ಆಧ್ಯಾತ್ಮಿಕ ಜಗತ್ತಿನಲ್ಲಿರೋ ಎಲ್ಲ ಜೀವಿಗಳು ಅಕ್ಷರ. ದ್ವಾವಿಮೌ ಪುರುಷೌ ಲೋಕೆ ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವ ಚ ಶರಶ್ಚಾಕ್ಷರ ಏವ ಚ ಕ್ಷರಃ ಸರ್ವಾಣಿ ಭೂತಾನಿ ಶರಃ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ಕೂಟಸ್ಥೋಕ್ಷರ ಉಚ್ಯತೆ. ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವ ಚ ದ್ವಾವಿಮೌ ಪುರುಷೌ ಲೋಕೆ ಶರಶ್ಚಾಕ್ಷರ ಏವ ಚ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ಶರಃ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವ ಚ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ದ್ವಾವಿಮೌ ಪುರುಷೋ ಲೋಕೆ ಶರಶ್ಚಾಕ್ಷರ ಏವ ಚ ಶರಃ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವ ಚ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ದ್ವಾವಿಮೌ ಪುರುಷೌ ಲೋಕೆ ಶರಶ್ಚಾಕ್ಷರ ಏವ ಚ ಶರಃ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ಹರೇ ಕೃಷ್ಣ. ಪ್ರವೀಣ ಮಾತಾಜಿ ಹೇಳ್ತಿ ಮಾತಾಜಿ. ಶಿವಗಂಗಾ ಮಾತಾಜಿ ಹೇಳಿ. ಮೊದಲನೇ 15ನೇ ಶ್ಲೋಕ. 15. ಹರೇ ಕೃಷ್ಣ. ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟೋ ಮತ್ತಾಂ ಸ್ಮೃತಿಜ್ಞಾನಪೋಹನಂ ಚ ವೇದಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತಕೃದ್ವೇದ ವಿದೇವ ಚಾಹಂ. ಮಾತಾಜಿ 2ನೇ ಲೈನು. ಮತ್ತ ಸ್ಮೃತಿರ್ಜ್ಞಾನಂ ಅಪೋಹನಂ ಚ ಸ್ಮೃತಿರ್ಜ್ಞಾನಂ ಅಪೋಹನಂ ಚ ಸ್ಮೃತಿ ಜ್ಞಾನಂ ಅಪೋಹನಂ ಚ ಸ್ಮೃತಿರ್ಜ್ಞಾನಂ ಅಪೋಹನಂ ಚ. ಸ್ಮೃತಿ ಜ್ಞಾನಂ ಅಪೋಹನಂ ಚ. ಹರೇ ಕೃಷ್ಣ. ಹೇಳ ಮಾತಾಜಿ ನಂದು ಬರೀ ಹೇಳಿ ಇನ್ನೊಂದ್ಸಲ ಹೇಳಿ. ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟೋ ಮತ್ತಾಂ ಶ್ರುತಿ ಜ್ಞಾನಂ ಅಪೋಹನಂ ಚ. ಮಾತಾಜಿ ಇದು ಮತ್ತಮ್ಮಲ್ಲ, ಮತ್ತ ಸ್ಮೃತಿರ್ಜ್ಞಾನಂ ಅಪೋಹನಂ ಚ. ಮತ್ತ
स्मृतिज्ञानम् अपोहनं च वेदश्च सर्वैरहमेव वेदैश्च वेद्यो वेदैश्च वेदैश्च सर्वैरहमेव वेद्यो वेदान्तकृद्वेदविदेव चाहम् हरे कृष्ण हरे कृष्ण ಭಾಗ್ಯಲಕ್ಷ್ಮಿ ಮಾತಾಜಿ ಹಾ ಮಾತಾಜಿ. ಹೇಳಿ 15ನೇ सर्वस्य चाहं हृदि सन्निविष्टो मतस्मृतिर्ज्ञानापोहनं च वेदश्च सर्वैरहमेव वेद्यो वेदान्तकृत्वेदविदेव चाहम्. ಅಲ್ಲಿ ಹರೇ ಕೃಷ್ಣ. ಸ್ಮೃತಿರ್ಜ್ಞಾನಂ ಅಪೋಹನಂ ಸ್ಪ್ಲಿಟ್ ಮಾಡೋದು ಅದು. ಸ್ಮೃತಿ ಜ್ಞಾನಂ ಅಪೋಹನಂ. ಕ್ಲೀನ್ ಆಗಿ ಕೇಳ್ಬೇಕು. ಸ್ಮೃತಿರ್ಜ್ಞಾನಮ ಅಪೋಹನಂ ಚ. ಸ್ಮೃತಿರ್ಜ್ಞಾನಂ ಅಪೋಹನಂ ಅಪೋಹನಂ. ಸ್ಮೃತಿರ್ಜ್ಞಾನಂ ಅಪೋಹನಂ. ಸ್ಮೃತಿರ್ಜ್ಞಾನಂ ಅಪೋಹನಂ ಚ. ಸರಿ. ಹಾ ಮಾತಾಜಿ, ಪೂರ್ಣಿಮಾ ಧನ್ಯವಾದಗಳು. ಮಾತಾಜಿ ಹೇಳಿ. ಪೂರ್ಣಿಮಾ ಎಷ್ಟನೇದು ಮಾತಾಜಿ? 15ನೇ ಶ್ಲೋಕ. ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟೋ ಮತ್ತಸ್ಮೃತಿರ್ಜ್ಞಾನಮಪೋಹನಂ ಚ ವೇದೈಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತಕೃದ್ವೇದ ವಿದೇವ ಚಾಹಂ. ಹರೇ ಕೃಷ್ಣ. ಹರೇ ಕೃಷ್ಣ. ಬಿ ಮಲ್ಲಜಮ್ಮ ಮಾತಾಜಿ. ಹೇಳ್ತೀನಿ. ಯಾವ್ದು 15 ಮಾತಾಜಿ? ಹಾ ಮಾತಾಜಿ. ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟೋ ಮತ್ಸೃತಿ ಜ್ಞಾನಮಪೋಹಂ ಚ ವೇದೈಶ್ಚ ಸರ್ವರಮೇವ ವೇದ್ಯೋ ವೇದಾಂತ ಕೃದ್ವೇದ ವಿದೇವ ಚಾಹಂ. ಮಾತಾಜಿ ಎಲ್ಲಿ ತಪ್ಪಾಯ್ತು? 2ನೇ ಲೈನು 3ನೇ ಲೈನು ಅಷ್ಟು ಸರಿಗ್ ಬರ್ಲಿಲ್ಲ. ಹ್ಮ್. ಮತ್ತ ಸ್ಮೃತಿರ್ಜ್ಞಾನಂ ಅಪೋಹನಂ ಚ ಸ್ಮೃತಿ ಜ್ಞಾನಂ ಅಪೋಹನಂ ಚ. ಮತ್ತ ಸ್ಮೃತಿರ್ಜ್ಞಾನಂ ಅಪೋಹನಂ ಚ. ಇದು ವೇದೈಶ್ಚ ಸರ್ವೈರ. 2ನೇ ಲೈನ್ ಹೇಳಿ ನೀವು. 2ನೇ ಲೈನ್ ಹೇಳಿ. ಹೇಳಿ ಮಾತಾಜಿ ಇನ್ನೊಂದ್ಸತಿ. ಮತ್ತ ಸ್ಮೃತಿರ್ಜ್ಞಾನಂ ಅಪೋಹನಂ ಚ. ಮತ್ತ ಸ್ಮೃತಿ ಜ್ಞಾನಂ ಅಪೋಹಂ ಚ ವೇದೈಶ್ಚ ಕೇಳಿಸ್ಕೊಳ್ಳಿ. ಹಾ. ಜ್ಞಾನಂ ಸ್ಮೃತಿರ್ಜ್ಞಾನಂ ಅಪೋಹನಂ ಚ. ಅಪೋಹಂ ಚ. ಇದು ಸೆಕೆಂಡ್ ಲೈನ್. ಸ್ಮೃತಿರ್ಜ್ಞಾನಂ ಅಪೋಹನಂ ಚ ವೇದೈಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತ ಕೃದ್ವೇದ ವಿದೇವ ಚಾಹಂ. ಮಾತಾಜಿ ಇದು ಮಾಡ್ತೀನಿ. ಸೆಕೆಂಡ್ ಲೈನ್ ಸ್ವಲ್ಪ ಚೆನ್ನಾಗಿ ಕಲ್ತ್ಕೊಳ್ಳಿ. ಚಂದ್ರಕಲಾ ಮಾತಾಜಿ 15ನೇ ಶ್ಲೋಕ ಹೇಳಿ. ಕೃಷ್ಣ ಮಾತಾಜಿ. ಶ್ಲೋಕ 15. ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಣು ಮತಶ್ರುತಿ ಜ್ಞಾನೋ ಮಂ ಪೋಹನಂ ಚ ವೇದೇಶ್ಚ ಸರ್ವೇಸರಹಮೇವ ವೇದೋ ವೇದಾಂತ ಕೃದ್ವೇದ ವಿದೇವ ಚಾಹಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಒತ್ತಕ್ಷರಗಳು ಸರಿಯಾಗಿ ಬರ್ಲಿಲ್ಲ, ನೋಡ್ಕೊಳ್ಳಿ ಮತ್ತೆ. ಕೆಪಿ ಮಂಜುಳಾ ಮಾತಾಜಿ ಶ್ಲೋಕ 16 ಹೇಳಿ. ಹರೇ ಕೃಷ್ಣ ಮಾತಾಜಿ. ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟೋ ಮತ ಸ್ಮೃತಿ ಜ್ಞಾನಂ ಅಪೋಹನಂ ಚ. ತಾವತ್ತಿದೆ ಮತ್ತ ಅಂತ ಹೇಳ್ಬೇಕು. ಮತ್ತ ತಾಗೆ ತಾವತ್ತಿದೆಯಲ್ಲ, ಒತ್ತಿ ಹೇಳ್ಬೇಕು ನೀವು. ಮತ್ತ ಸರಿ ಮಾತಾಜಿ. ಮತ ಸ್ಮೃತಿ ಜ್ಞಾನಂ ಮತ್ತ ಅನ್ಬೇಡಿ, ಮತ್ತ ಮತ್ತು ಅಂತೀರಲ್ವಾ, ಮತ್ತ ಮತ್ತ ಅನ್ಬೇಕು. ಮಾತಾಜಿ.
ಕಲ್ತ್ಕೊಂತೀನಿ ಮಾತಾಜಿ, ಇವತ್ತೇ ಫಸ್ಟ್. ಮತ ಸ್ಮೃತಿ ಜ್ಞಾನಂ ಅಪೋನಂ ಚ ವೇದಶ್ಚ ಸರ್ವೈ ರಹ ಮೇವ ವೇದೋ ವೇದಾಂತ ಕೃದ್ ವೇದ ವಿದೇವೋ ಚಾಹಂ. ಹರೇ ಕೃಷ್ಣ ಮಾತಾಜಿ, ತಪ್ಪಾಗಿದೆ. ಹೇಳ್ತೀನಿ, ನಾನು ಹೇಳಿದ್ಮೇಲೆ ನೀವು ಹೇಳಿ ಮಾತಾಜಿ. ಸರಿ. ಚಾಹಂ ಹೃದಯ ಸನ್ನಿವಿಷ್ಟೋ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿರ್ಜ್ಞಾನಂ ಅಪೋಹನಂ ಚ ಮತ್ ಸ್ಮೃತಿ ಜ್ಞಾನಂ ಅಪೋಹನಂ ಚ ವೇದೈಶ್ಚ ಸರ್ವೈರ್ ಅಹಮೇವ ವೇದ್ಯೋ ವೇದಶ್ಚ ಸರ್ವೈ ರಹ ಮೇವೋ ವೇದ್ಯ ವೇದಾಂತ ಕೃತ್ ವೇದ ವಿದೇವ ಚಾಹಂ. ವೇದಾಂತ ಕೃದ್ ವೇದ ವಿದೇವ ಚಾಹಂ. ಸರಿ, ಪ್ರಾಕ್ಟೀಸ್ ಮಾಡಿ. KP ಮಂಜುಳಾ ಮಾತಾಜಿ, ನೀವು ಡಿವೋಟಿ ಮಾತಾಜಿ, ಚೆನ್ನಾಗಿ ಹೇಳಿದ್ದು ಮಾತಾಜಿ. ಹೌದು ಮಾತಾಜಿ, ಚೆನ್ನಾಗಿ ಹೇಳಿದ್ದು ಅಂತ ಹೇಳಿದೆ. ಹೌದಾ ಮಾತಾಜಿ? ಅದು ನನಗೆ ಬರ್ತಾ ಇಲ್ಲ ಮಾತಾಜಿ, ಕಲ್ತ್ಕೊಂತೀನಿ ಮಾತಾಜಿ. ದಿವಸ ಸತ್ಯನಾರಾಯಣಾಗಿ ಮಂಜುಳಾ ಆವು ಮಾತಾಜಿ, ಶ್ಲೋಕ ಹೇಳಿ 16. ಮಾತಾಜಿ. ಅಲ್ಲ, ನೀವಲ್ಲ ಮಾತಾಜಿ, ನೀವಲ್ಲ. ಸರಿ. ಮಾತಾಜಿ ಮಂಜುಳಾ ಆವು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ನಾನು ಇವಾಗ ಜಾಯ್ನ್ ಆಗಿದೆ, ಕೇಳಿಸ್ಕೊಂಡಿಲ್ಲ, ತಪ್ಪಾದ್ರೆ ಕ್ಷಮೆ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತಃ ಸ್ಮೃತಿ ಜ್ಞಾನಮಪೋಹನಂ ಚ ವೇದೈಶ್ಚ ಸರ್ವೈರ್ ಅಹಮೇವ ವೇದ್ಯೋ ವೇದಾಂತ ಕೃದ್ ವೇದ ವಿದೇವ ಚಾಹಂ. ಹರೇ ಕೃಷ್ಣ ಮಾತಾಜಿ, ತಪ್ಪಾಯ್ತಾ? ಒಂಚೂರು ಆಯ್ತು ಅಷ್ಟೇ, ಪರವಾಗಿಲ್ಲ ಮಾತಾಡಿ. ಇವಾಗ ಜಾಯ್ನ್ ಆದ ಮತ್ತೆ ಕೇಳಿಸ್ಕೊಂಡಿಲ್ಲ. ಪರವಾಗಿಲ್ಲ. ಹರೇ ಕೃಷ್ಣ. ಕಾವ್ಯ ಉಮೇಶ್ ಮಾತಾಜಿ, ಶ್ಲೋಕ 14 ಹೇಳಿ. 16. ಹರೇ ಕೃಷ್ಣ ಮಾತಾಜಿ. ದ್ವಾಮಿಮೌ ಪುರುಷೌ ಲೋಕೆ ದ್ವಾವಿಮೌ ಪುರುಷೌ ಲೋಕೆ ಕ್ಷರಾಕ್ಷರ ಏವ ಚ ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೌಕ್ಷರ ಉಚ್ಯತೆ. ಹರೇ ಕೃಷ್ಣ. ಎರಡನೇ ಲೈನು ಶರಶ್ಚಾಕ್ಷರ. ಶಾಗೆ ತಾವತ್ತಿದೆ. ಶರಶ್ಚಾಕ್ಷರ. ಕ್ಷರಶ್ಚಾಕ್ಷರ ಏವ ಚ. ಕರೆಕ್ಟ್. ದ್ವಾಮಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವ ಚ ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ಹರೇ ಕೃಷ್ಣ. ನಿರ್ಮಲಾ ಮಾತಾಜಿ, ಹೇಳ್ತೀನಿ ಮಾತಾಜಿ. ಶ್ಲೋಕ 16. ದ್ವಾವಿಮೌ ಪುರುಷೌ ಲೋಕೆ ಕ್ಷರಾಕ್ಷರ ಏವ ಚ ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ನಿಮ್ದು ಎರಡನೇ ಲೈನು ಶರಶ್ಚಾಕ್ಷರ. ಶರಶ್ಚಾಕ್ಷರ. ಶರ ಚ ಅಕ್ಷರ ಅಂತದು ಬಿಡಿಸಿದ್ರೆ ಶರಶ್ಚಾಕ್ಷರ. ಶರಶ್ಚಾಕ್ಷರ ಏವ ಚ. ರೇಖಾ ವಿಜಯಕುಮಾರ್ ಮಾತಾಜಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಶ್ಲೋಕ 16 ಹೇಳಿ. 16. ಮಾತಾಜಿ, ಶ್ಲೋಕ 16. ದ್ವಾವಿಮೌ ಪುರುಷೌ ಲೋಕೆ ಕ್ಷರಾಕ್ಷರ ಏವ ಚ ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ಶರ ಶಾ ದೀರ್ಘ ಬರ್ಲಿಲ್ವಾ ಅಂತ ಹೇಳಿ. ಶರಶ್ಚಾಕ್ಷರ. ಶರಶ್ಚಾಕ್ಷರ ಏವ ಚ. ಶರಶ್ಚಾಕ್ಷರ. ರಾಗ್ ದೀರ್ಘ ಇಲ್ಲ, ಶಾ ದೀರ್ಘ ಇಲ್ಲ. ಶರಶ್ಚಾಕ್ಷರ ಏವ ಚ. ಹರೇ ಕೃಷ್ಣ. ಧನ್ಯವಾದ. ಮಾತಾಜಿ, ಮುಂದಕ್ಕೆ ಹೋಗುವ ಅಲ್ವಾ ಮಾತಾಜಿ? ಶ್ಲೋಕ 17.
ಉತ್ತಮ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುದಾಹೃತಃ ಯೋ ಲೋಕತ್ರಯಂ ಆವಿಶ್ಯ ಬಿಭರ್ತ್ಯವ್ಯಯ ಈಶ್ವರಃ. ಉತ್ತಮಃ ಪುರುಷಸ್ತ್ವನ್ಯಃ ಪುರುಷಃ ತು ಅನ್ಯಃ ಪರಮಾತ್ಮೇತ್ಯುದಾಹೃತಃ ಪರಮ ಆತ್ಮ ಇತಿ ಉದಾಹೃತಃ ಯೋ ಲೋಕತ್ರಯಮಾವಿಶ್ಯ ಯೋ ಯಃ ಲೋಕತ್ರಯಂ ಆವಿಶ್ಯ ಬಿಭರ್ತ್ಯವ್ಯಯ ಈಶ್ವರಃ ಬಿಭರ್ತಿ ಅವ್ಯಯ ಈಶ್ವರಃ. ಅನುವಾದ: ಇವರಿಬ್ಬರಲ್ಲದೆ ಅತ್ಯುತ್ತಮ ಜೀವಂತ ವ್ಯಕ್ತಿಯಾದ ಪರಮಾತ್ಮನು ಸ್ವತಃ ಅವಿನಾಶಿ. ಅವನು 3 ಜಗತ್ತುಗಳನ್ನು ಪ್ರವೇಶಿಸಿದ್ದಾನೆ ಮತ್ತು ಅವನು ಅವುಗಳನ್ನು ಪಾಲಿಸುತ್ತಿದ್ದಾನೆ. ಇವರಿಬ್ಬರು ಅಂದ್ರೆ ಯಾರು? ಕ್ಷರ ಮತ್ತು ಅಕ್ಷರರು. ಅವರಲ್ಲದೆ ಜೀವಂತ ಅತ್ಯುತ್ತಮ ವ್ಯಕ್ತಿಯಾದ ಪರಮಾತ್ಮ ಇದ್ದಾನೆ. ಅವನು ಸ್ವತಃ ಅವಿನಾಶಿ. ಅವನು 3 ಜಗತ್ತನ್ನು ಪ್ರವೇಶಿಸಿದ್ದಾನೆ ಮತ್ತು ಎಲ್ಲಾನು ಪಾಲಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಉತ್ತಮ ಪುರುಷಸ್ತ್ವನ್ಯಃ ಉತ್ತಮಃ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುದಾಹೃತಃ ಪರಮಾತ್ಮೇತ್ಯುದಾಹೃತಃ ಯೋ ಲೋಕತ್ರಯಂ ಆವಿಶ್ಯ ಯೋ ಲೋಕತ್ರಯಂ ಆವಿಶ್ಯ ಬಿಭರ್ತ್ಯವ್ಯಯ ಈಶ್ವರಃ ಬಿಭರ್ತ್ಯವ್ಯಯ ಈಶ್ವರಃ. ಉತ್ತಮ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುದಾಹೃತಃ ಉತ್ತಮ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುದಾಹೃತಃ ಯೋ ಲೋಕತ್ರಯಂ ಆವಿಶ್ಯ ಬಿಭರ್ತ್ಯವ್ಯಯ ಈಶ್ವರಃ ಯೋ ಲೋಕತ್ರಯಂ ಆವಿಶ್ಯ ಭವಿಷ್ಯಾವ್ಯಯ ಈಶ್ವರಃ ಬಿಭರ್ತ್ಯವ್ಯಯ ಈಶ್ವರಃ ಬಿಭರ್ತ್ಯಾವ್ಯಯ ಈಶ್ವರಃ. ಉತ್ತಮ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುದಾಹೃತಃ ಯೋ ಲೋಕತ್ರಯಂ ಆವಿಶ್ಯ ಬಿಭರ್ತ್ಯವ್ಯಯ ಈಶ್ವರಃ. ಉತ್ತಮ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುದಾಹೃತಃ ಯೋ ಲೋಕತ್ರಯಮಾವಿಶ್ಯ ಬಿಭರ್ತ್ಯಾವ್ಯಯ ಈಶ್ವರಃ. ಉತ್ತಮ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುದಾಹೃತಃ ಯೋ ಲೋಕತ್ರಯಂ ಆವಿಶ್ಯ ಬಿಭರ್ತ್ಯವ್ಯಯ ಈಶ್ವರಃ. ಉತ್ತಮ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುದಾಹೃತಃ ಯೋ ಲೋಕತ್ರಯಮಾವಿಶ್ಯ ಬಿಭರ್ತ್ಯಾವ್ಯಯ ಈಶ್ವರಃ. ಶ್ಲೋಕ 18. ಯಸ್ಮಾಚ್ಚರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಅತಿಥಃ ಪುರುಷೋತ್ತಮಃ. ಯಸ್ಮಾಚ್ಚರಮತೀತೋಹಂ ಯಸ್ಮಾಚ್ಚರಂ ಅತೀತಃ ಅಹಂ ಅಕ್ಷರಾದಪಿ ಚೋತ್ತಮ. ಇದೊಂದು ಎಷ್ಟು ಅಂದ್ರೆ ಯಸ್ಮಾಕ್ಷರಮತೀತೋಹಂ ಸೋಹಂ ಅಕ್ಷರಾದಪಿ ಅಷ್ಟು ಒಂದು ವರ್ಡ ತೋರಿಸಿದ್ದಾರೆ ಬುಕ್ಕಲ್ಲಿ. ಬಿಡಿಸಿದಾಗ ಯಸ್ಮಾತ್ ಕ್ಷರಂ ಅತೀತಃ ಅಹಂ ಅಕ್ಷರಾತ್ ಅಪಿ ಚ ಚೋತ್ತಮಃ ಚ ಉತ್ತಮಃ. ಅತೋಸ್ಮಿ ಲೋಕೆ ವೇದೇ ಚ ಅತೋಸ್ಮಿ ಅತಃ ಅಸ್ಮಿ ಲೋಕೆ ವೇದೇ ಚ ಪ್ರತಿತಃ ಪುರುಷೋತ್ತಮ ಪುರುಷೋತ್ತಮ ಪುರುಷಃ ಉತ್ತಮಃ. ನಾನು ಕ್ಷರ ಮತ್ತು ಅಕ್ಷರಗಳಿಗೆ ಅತೀತನು ಮತ್ತು ಅತ್ಯುತ್ತಮನು. ಆದುದರಿಂದ ಪ್ರಪಂಚವು ವೇದಗಳೂ ಪುರುಷೋತ್ತಮನೆಂದು
ನನ್ನನ್ನು ಕೊಂಡಾಡುತ್ತವೆ. ಇವನು ಪರಮಾತ್ಮ ಕ್ಷರ ಮತ್ತು ಅಕ್ಷರಗಳಿಗೆ ಅತೀತ ಮತ್ತು ಅತ್ಯುತ್ತಮನು ಅಂತ ಹೇಳ್ತಾ ಇದ್ದಾನೆ ಭಗವಂತ. ಆದ್ರಿಂದ ಪ್ರಪಂಚ ವೇದಗಳು ಪುರುಷೋತ್ತಮ ಅಂತಾನೆ ಕೊಂಡಾಡ್ತಾರೆ ನನ್ನ ಅಂತ ಹೇಳ್ತಾರೆ. ಯಸ್ಮಾಕ್ಷರಮತೀತೋಹಂ ಶರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೆ ಚ ಅತೋಸ್ಮಿ ಲೋಕೆ ವೇದೆ ಚ ಪ್ರತಿಥಃ ಪುರುಷೋತ್ತಮಃ ಪ್ರತಿಥಃ ಪುರುಷೋತ್ತಮಃ ಯಸ್ಮಾಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಯಸ್ಮಾಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೆ ಚ ಪ್ರತಿಥಃ ಪುರುಷೋತ್ತಮಃ ಅತೋಸ್ಮಿ ಲೋಕೆ ವೇದೆ ಚ ಪ್ರತಿಥಃ ಪುರುಷೋತ್ತಮಃ ಯಸ್ಮಾಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೆ ಚ ಪ್ರತಿಥಃ ಪುರುಷೋತ್ತಮಃ ಯಸ್ಮಾಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೆ ಚ ಪ್ರತಿಥಃ ಪುರುಷೋತ್ತಮಃ ಯಸ್ಮಾಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೆ ಚ ಪ್ರತಿಥಃ ಪುರುಷೋತ್ತಮಃ ಯಸ್ಮಾಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೆ ಚ ಪ್ರತಿಥಃ ಪುರುಷೋತ್ತಮಃ. ಹರೇ ಕೃಷ್ಣ. ಮಾತಾಜಿ ಹೇಳ್ತೀನಿ. ವೆಂಕಟೇಶ್ ಪ್ರಭುಜಿ ಶ್ಲೋಕ 17 ಕೇಳಿ. ವೆಂಕಟೇಶ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 17. ಉತ್ತಮ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುದಾಹೃತಃ ಯೋ ಲೋಕತ್ರಯಮಾವಿಶ್ಯ ಬಿಭರ್ತವ್ಯಯ ಈಶ್ವರಃ. ಬಿಭರ್ತವ್ಯಯ ಈಶ್ವರಃ. ಬಿಭರ್ತ್ಯ ಹೇಳ್ಬೇಕು ಪ್ರಭುಜಿ. ಬಿಭರ್ತ್ಯವ್ಯಯ ಬಿಭರ್ತ್ಯವ್ಯಯ ಈಶ್ವರಃ. ಧನ್ಯವಾದ ಮಾತಾಜಿ. ಧನ್ಯವಾದ. ಪಾರ್ವತಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಉತ್ತಮ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುದಾವೃತಃ ಯೋ ಲೋಕತ್ರಯಮಾವಿಶ್ಯ ಬಿಭರ್ತ್ಯವ್ಯಯ ಈಶ್ವರಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಕೆಲವಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಉತ್ತಮ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುದಾಹೃತಃ ಯೋ ಲೋಕತ್ರಯಮಾಂ ಆವಿಶ್ಯ ಬಿಭರ್ತ್ಯವ್ಯಯ ಈಶ್ವರಃ. ಲೋಕತ್ರಯಂ ಆವಿಶ್ಯ ಅನ್ಬೇಕು, ಇಲ್ಲದ್ರೆ ಲೋಕತ್ರಯಂ ಆವಿಶ್ಯ. ಲೋಕತ್ರಯಮ ಆವಿಶ್ಯ ಅಂತ ಹೇಳ್ಬಾರ್ದು. ಲೋಕತ್ರಯಂ ಕಟ್ ಮಾಡ್ಬೇಕು. ಲೋಕತ್ರಯಂ ಆವಿಶ್ಯ ಹಂಗೆ ಹೇಳ್ಬೇಕು. ಹರೇ ಕೃಷ್ಣ ಹೇಳ್ಬೇಕು ಅಂದ್ರೆ ಲೋಕತ್ರಯಂ ಆವಿಶ್ಯ. ಲೋಕತ್ರಯಂ ಆವಿಶ್ಯ. ತ್ರಯಂ ಮಾವಿಶ್ಯ ಅನ್ಬಾರ್ದು. ತ್ರಯಂ ಮಾವಿಶ್ಯ.
ತ್ರಯಂ ಆವಿಶ್ಯ. ಹಂಗ್ ಬರ್ಬೇಕು, ಇಲ್ಲರೆ ತ್ರಯಂ ಆವಿಶ್ಯ. ಸರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಗೀತಾ ಮಾತಾಜಿ, ಗೀತಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ಎಷ್ಟನೇ ಶ್ಲೋಕ ಮ್ಯಾಮ್? ಶ್ಲೋಕ 17. ಉತ್ತಮ ಪುರುಷಸ್ತ್ವನ್ಯಃ ಪರಮೇತ್ಮತ್ಯುದಹೃತಃ ಯೋ ಲೋಕತ್ರಯಮಾವಿಶ್ಯ ಬಿಭಕ್ತ್ರವ್ಯಯ ಈಶ್ವರಃ. ಮಾತಾಜಿ 2ನೇ ಲೈನು ಪರಮಾತ್ಮೇತ್ಯುದಾಹೃತಃ. ಪರಮಾತ್ಮೇತ್ಯುದಾಹೃತಃ. ಆಮೇಲೆ ಕೊನೆ ಲೈನು ಬಿಭರ್ತ್ಯವ್ಯಯ. ಬಿಭರ್ತ್ಯವ್ಯಯ. ಧನ್ಯವಾದಗಳು ಮಾತಾಜಿ. ಕವಿತಾ ಮಣಿ ಮಾತಾಜಿ ಶ್ಲೋಕ 18 ಹೇಳಿ. ಹರೇ ಕೃಷ್ಣ ಮಾತಾಜಿ. ಯಸ್ಮಾಕ್ಷರಮತಿತೋಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರತಿತಃ ಪುರುಷೋತ್ತಮಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಲಕ್ಷ್ಮೀ ಪ್ರಿಯ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 18 ಅಲ್ವಾ ಮಾತಾಜಿ? ಹಾ ಮಾತಾಜಿ. ಯಸ್ಮಾಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರತಿತಃ ಪುರುಷೋತ್ತಮಃ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಸಾಯಿ ಲಕ್ಷ್ಮಿ ಮಾತಾಜಿ, ಸಾಯಿ ಲಕ್ಷ್ಮಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸಾಯಿ ಲಕ್ಷ್ಮಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಶ್ಲೋಕ 18. ಶ್ಲೋಕ 18. ಯಸ್ಮಾಕ್ಷರಮತಿತೋಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರತಿತಃ ಪುರುಷೋತ್ತಮಃ. ಮೊದಲನೇ ಲೈನಲ್ಲಿ ಶರಮತೀತೋಹಂ ಎಲ್ಲ ದೀರ್ಘಗಳಿದೆ. ಅದೊಂಚೂರು ದೀರ್ಘವಾಗಿ ಹೇಳ್ಬೇಕು, ಬಾಕಿ ಸರಿ ಸರಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಮುಂದಕ್ಕೆ ಹೋಗುವ ಮಾತಾಜಿ. 19 ಇನ್ನೆರಡು ಶ್ಲೋಕ ಇದೆ, ಆಮೇಲೆ ಒಂದು ರಿವಿಷನ್ ಮಾಡಿದ್ರೆ ಸರಿ. ಶ್ಲೋಕ 19. ಯೋ ಮಾಮೇವಮಸಮ್ಮೂಢಃ ಜಾನಾತಿ ಪುರುಷೋತ್ತಮಂ ಸಾ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ಯೋ ಮಾಮೇವಮಸಮ್ಮೂಢಃ, ಯೋ ಮಾಂ ಏವಂ ಅಸಮ್ಮೂಢಃ ಜಾನಾತಿ ಪುರುಷ ಉತ್ತಮಂ, ಪುರುಷೋತ್ತಮಂ ಪುರುಷ ಉತ್ತಮಂ ಸಾ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ಅನುವಾದ: ಭರತ ವಂಶಜನಾದ ಅರ್ಜುನನೇ, ಯಾರು ನನ್ನನ್ನು ಸಂದೇಹವಿಲ್ಲದೆ ದೇವೋತ್ತಮ ಪರಮ ಪುರುಷನೆಂದು ತಿಳಿಯುತ್ತಾನೋ ಅವನು ಎಲ್ಲವನ್ನು ತಿಳಿದವನು. ಆದ್ದರಿಂದ ಆತನು ನನ್ನನ್ನು ಕುರಿತು ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನಿರತನಾಗಿರುತ್ತಾನೆ. ಅರ್ಜುನಂಗೆ ಹೇಳ್ತಾ ಇದ್ದಾನೆ ಭಗವಂತ, ಯಾರು ಸಂದೇಹವಿಲ್ಲದೆ ಪರಮಾತ್ಮನನ್ನ ದೇವೋತ್ತಮ ಪರಮ ಪುರುಷ ಅಂತ ತಿಳ್ಕೊತಾರೋ ಅವ್ರಿಗೆ ಎಲ್ಲಾನು ಗೊತ್ತಿದೆ, ಎಲ್ಲಾನು ತಿಳಿದವರು ಅವರು. ಅದರಿಂದ ಅವರು ಕೊನೆಗೆ ಏನ್ ಮಾಡ್ತಾರೆ, ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನಿರತರಾಗ್ತಾರೆ. ಯೋ ಮಾಮೇವಮಸಮ್ಮೂಢಃ, ಯೋ ಮಾಮೇವಮಸಮ್ಮೂಢಃ ಜಾನಾತಿ ಪುರುಷೋತ್ತಮಂ, ಜಾನಾತಿ ಪುರುಷೋತ್ತಮಂ ಸರ್ವವಿದ್ ಭಜತಿ ಮಾಂ ಸರ್ವವಿದ್ ಮಾಂ ಸರ್ವಭಾವೇನ ಭಾರತ. ಸರ್ವಭಾವೇನ ಭಾರತ. ಯೋ ಮಾಮೇವಮಸಮ್ಮೂಢಃ ಜಾನಾತಿ ಪುರುಷೋತ್ತಮಂ,
यो मामेव सम्मूढः जानाति पुरुषोत्तमम् पुरुषोत्तमहम् सा सर्वविद् भजति मां सर्वभावेन भारत। सर्वविद् भजते मां ಸರ್ವಭಾವೇನ ಭಾರತ ಇಲ್ಲಿ ಆಕ್ಚುಲಿ ಸ್ಪೇಸ್ ಕೊಟ್ಟಿದ್ದಾರೆ, ಸ್ಪೇಸ್ ಇರಬಾರ್ದು. ಯೋ ಮಾಮೇವಮ ಅಲ್ಲಿ ಸಮ್ಮೂಢ ಸೇರಿಸಿ ಬರ್ಬೇಕದು, ಅದರಿಂದ ಅಲ್ಲಿ ಕನ್ಫ್ಯೂಸ್ ಆಗತ್ತೆ ನಿಮ್ಗೆ. यो मामेवम सम्मूढो जानाति पुरुषोत्तमं सा सर्वविद् भजति मां सर्वभावेन भारत। यो मामेव ಜಾನಾತಿ ಪುರುಷೋತ್ತಮಂ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. यो मामेवम सम्मूढो जानाति पुरुषोत्तमं सा सर्वविद् भजति मां सर्वभावेन भारत। यो ಜಾನಾತಿ ಪುರುಷೋತ್ತಮಂ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. यो मामेवम सम्मूढः जानाति पुरुषोत्तमं सा सर्वविद् भजति मां सर्वभावेन भारत। यो मामेव सम्मूढो जानाति पुरुषोत्तमं सर्वविद् भजति मां सर्वभावेन भारत. श्लोक 20 इति गुह्यतमं शास्त्रम् इदम् उक्तं मया नघ एतद् बुद्ध्वा बुद्धिमान् स्यात् कृतकृत्यश्च भारत। इति गुह्यतमं शास्त्रमिदम् उक्तं, शास्त्रम् इदम् उक्तं मया नघ मया अनघ एतद् बुद्ध्वा बुद्धिमान् एतद् बुद्ध्वा बुद्धिमान् स्यात् स्यात् कृतकृत्यश्च भारत। स्यात् कृतकृतः कृतकृत्यः च ಭಾರತ. ಪಾಪರಹಿತನಾದ ಅರ್ಜುನನೇ, ಇದು ವೇದಗಳ ಅತ್ಯಂತ ರಹಸ್ಯವಾದ ಭಾಗ. ಇದನ್ನು ಅರ್ಥ ಮಾಡಿಕೊಂಡವನು ಬುದ್ಧಿವಂತನಾಗುತ್ತಾನೆ, ಅವನ ಎಲ್ಲ ಪ್ರಯತ್ನಗಳು ಪರಿಪೂರ್ಣವಾಗುತ್ತದೆ. ಅರ್ಜುನನಿಗೆ ಪಾಪರಹಿತ ಅಂತ ಹೇಳ್ತಾ ಇದ್ದಾನೆ, ಅನಘ ಪಾಪರಹಿತ. ಇದು ವೇದಗಳ ಅತ್ಯಂತ ರಹಸ್ಯದ ಭಾಗ ನಿಂಗೆ ಹೇಳಿದ್ದೀನಿ. ಇದನ್ನ ಅರ್ಥ ಮಾಡ್ಕೊಂಡವರು ಬುದ್ಧಿವಂತರಾಗ್ತಾರೆ, ಅವರ ಎಲ್ಲ ಪ್ರಯತ್ನನೂ ಪರಿಪೂರ್ಣವಾಗುತ್ತೆ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಇತಿ ಗುಹ್ಯತಮಂ ಶಾಸ್ತ್ರಂ इति गुह्यतमं शास्त्रम् ಇದಮುಕ್ತಂ ಮಯಾ ನಘ ಇದಮುಕ್ತಂ ಮಯಾ ನಘ ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಕೃತಕೃತ್ಯಶ್ಚ ಭಾರತ. ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾ ನಘ इति गुह्यतमं शास्त्रम् इदमुक्तं मया नघ एतद् बुद्ध्वा बुद्धिमान् स्यात् कृतकृत्यश्च भारत. एतद् बुद्ध्वा बुद्धिमान् स्यात् कृतकृत्यश्च भारत. इति गुह्यतमं शास्त्रम् इदम् उक्तं मया नघ एतद् बुद्ध्वा बुद्धिमान् स्यात् कृतकृत्यश्च भारत. इति गुह्यतमं शास्त्रम् इदमुक्तं मया नघ एतद् बुद्ध्वा बुद्धिमान् स्यात् कृतकृत्यश्च भारत.
इति गुह्यतमं शास्त्रम् इदम् उक्तं मया नघ एतद् बुद्ध्वा बुद्धिमान् स्यात् कृतकृत्यश्च भारत इति गुह्यतमं शास्त्रम् मुक्तं मया नघ एतद्बुद्ध्वा बुद्धिमान् स्यात् कृतकृत्यश्च भारत। ॐ तत्सदिति ॐ तत्सदिति श्रीमद्भगवद्गीतासु श्रीमद्भगवद्गीतासु उपनिषत्सु उपनिषत्सु ब्रह्मविद्यायां योगशास्त्रे योगशास्त्रे श्रीकृष्ण अर्जुन संवादे कृष्ण अर्जुन संवादे पुरुषोत्तमयोगो नाम पुरुषोत्तमयो ಪ್ರಾಪ್ತಿ ಯೋಗ ಹೇಳಿ ಪುರುಷೋತ್ತಮ ಯೋಗೋ ನಾಮ ಅಲ್ಲಿ ಎಕ್ಸ್ಟ್ರಾ ಎಲ್ಲ ಕೊಟ್ಟಿದ್ದಾರೆ ಅದು ಟ್ಯೂನಿಗೆ ಬರೋದು ಅದಕ್ಕೆ ಹೋಯ್ದಾಗಲಿಲ್ಲ ಪುರುಷೋತ್ತಮ ಪ್ರಾಪ್ತಿ ಯೋಗ ನಾಮ ಪುರುಷೋತ್ತಮ ಪ್ರಾಪ್ತಿ ಯೋಗ ನಾಮ ಪಂಚದಶೋಧ್ಯಾಯ ಹರೇ ಕೃಷ್ಣ ಹರೇ ಹರೇ ಕೃಷ್ಣ 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 ಹರೇ ಕೃಷ್ಣ ಹರೇ ರಾಮ ಹರೇ ರಾಮ 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 ಹರೇ 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 ಮಾತಾಜಿ ಹೇಳ್ಸಿ ಇದಾದ್ಮೇಲೆ ಒಂದು ರಿವಿಷನ್ ತಗೊಂಡ್ಬಿಡೋಣ. ರೇಣುಕಾದೇವಿ ಮಾತಾಜಿ ಹೇಳಿ. ಸರಿ ಮಾತಾಜಿ. ಯೋ ಮಾಮೇವಮ ಸಂಮೂಢೋ ಜಾನಾತಿ ಪುರುಷೋತ್ತಮಂ ಸ ಸರ್ವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸರಿ ಬನ್ನಿ. ಶೋಭಾ ಭಟ್ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಯೋ ಮಾಮೇವ ಸಂಮೂಢೋ ಜಾನಾತಿ ಪುರುಷೋತ್ತಮಂ ಸ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಕೆಪಿ ಮಂಜುಳಾ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಯೋ ಮಾಮೇವಂ ಸಮ್ಮೂಢೋ ಜಾನತಿ ಪುರುಷೋತ್ತಮಂ ಸರ್ವವಿದ್ ಭಜಂತಿ ಮಾಂ ಸರ್ವಭಾವನೆ ಭಾರತ. ಹರೇ ಕೃಷ್ಣ ಮಾತಾಜಿ. ಭಜಂತಿ ಅಲ್ಲ ಭಜತಿ ಅಷ್ಟೇ. ಭಜತಿ ಮಾಂ ಸರ್ವಭಾವನೆ ಭಾರತ. ಮಾತಾಜಿ ಕೊಡಿ ಮಾತಾಜಿ. ಹರೇ ಕೃಷ್ಣ. ಹೊಸಬ್ರ ಅವ್ರು ಹೇಳಿದ್ದ ಮಂಜುಳಾ ಅವನವರ. ಹೌದು, ನಾ ಹೇಳ್ತೀನಿ, ಫಾಲೋ ಮಾಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯೋ ಮಾಮೇವಮ ಸಂಮೂಢಃ. ಅದು ಒನ್ ವರ್ಡ್ ಮಾತಾಜಿ, ಮಧ್ಯ ಸ್ಪೇಸ್ ಬರಬಾರ್ದು. ಯೋ ಮಾಮೇವಂ ಸಮ್ಮೂಢೋ ಹಂಗ್ ತಗೋಬಾರ್ದು ಮಾತಾಜಿ. ಅಸಮ್ಮೂಢೋದು ಆಕ್ಚುಲಿ ನೀವು ಹಿಂಗೆ ಹೇಳ್ಬೋದು. ಯೋ ಮಾಮೇವಂ ಅಸಮ್ಮೂಢೋ ಅಂತ ಹೇಳ್ಬೋದು. ಯೋ ಮಾಮೇವಂ ಸಮ್ಮೂಢೋ. ಸಮ್ಮೂಢ ಹೇಳ್ಬೇಡಿ, ಅಸಮ್ಮೂಢೋ. ಸಮ್ಮೂಢೋ ಸಮ್ಮೂಢ ಹೇಳ್ಬೇಡಿ ಮಾತಾಜಿ. ಮಾಮೇವ ಮಸಮ್ಮೂಢ, ಮಾ ಸೇರ್ಸ್ಕೊಂಡು ಹೇಳ್ಬೇಕು. ಮಸಮ್ಮೂಢ ಅಂತ ಹೇಳ್ಬೋದು. ಇಲ್ಲದ್ರೆ ಮಾಮೇವಂ ಅಸಮ್ಮೂಢೋ. ಮಾಮೇವಂ ಸೇರ್ಸಿ ಮಾಮೇವಂ ಅಸಮ್ಮೂಢೋ. ಅಸಮ್ಮೂಢೋ ಆ ಬರ್ಬೇಕು, ಇಲ್ಲಾಂದ್ರೆ ತಪ್ಪಾಗತ್ತೆ. ಯೋ ಮಾಮೇವಂ ಅಸಮ್ಮೂಢೋ. ಯೋ ಮಾವೇವಂ ಅಸಮ್ಮೂಢೋ ಜಾನಾತಿ ಪುರುಷೋತ್ತಮಂ. ಜಾನಾತಿ ಪುರುಷೋತ್ತಮಂ ಸಾ ಸರ್ವವಿದ್ ಭಜತಿ ಮಾಂ. ಸಾ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ಸರ್ವಭಾವನೆ ಭಾರತ. ಸರ್ವಭಾವೇನ ಭಾರತ. ಸರ್ವಭಾವೇನ ಭಾರತ. ಎಸ್ ಮತ್ತೆ
ಪೂರ್ಣಿಮಾ ಧನ್ಯವಾದಗಳು ಮಾತಾಜಿ ಮಾತಾಜಿ. ಧನ್ಯವಾದ ಮಾತಾಜಿ. ಪೂರ್ಣಿಮಾ ಮಾತಾಜಿ ಹೇಳಿ. 19 ಮಾತಾಜಿ. ಹಾ ಮಾತಾಜಿ. ಯೋ ಮಾಮೇವಮ ಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ಹರೇ ಕೃಷ್ಣ ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ. ಹಾ ಮಾತಾಜಿ. 19 ಮಾತಾಜಿ. ಹಾ ಮಾತಾಜಿ. ಯೋ ಮಾಮೇವ ಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸಾ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ನೀವು ಸಮ್ಮೂಢ ಅಂತ ಸಪ್ರೇಟ್ ಆಗಿ ಹೇಳಿದ್ರಿ, ತಪ್ಪಾಗತ್ತೆ. ಸಮ್ಮೂಢೋ. ಯೋ ಮಾಮೇವಮ ಸಮ್ಮೂಢೋ ಅನ್ಬೇಕು, ಇಲ್ಲದ್ರೆ ಯೋ ಮಾಮೇವಂ ಅಸಮ್ಮೂಢೋ ಅಂತ ಹೇಳ್ಬೇಕು. ಇನ್ನೊಂದ್ಸರಿ ಓದ್ಲಾ ಮಾತಾಜಿ? ಹೇಳಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಹೇಳಿ ಮಾತಾಜಿ. ಹರೇ ಕೃಷ್ಣ. ಏನು ಯೋ ಕೇಳಿಸ್ತಿಲ್ಲ. ಮಾಮೇವ ಸಮ್ಮೂಢೋ ಜಾನಾತಿ ಸಮ್ಮೂಢ ಅಂತ ಸೆಪ್ರೇಟ್ ಆಗಿ ಹೇಳ್ಬೇಡಿ ಮಾತಾಜಿ. ಮಾತಾಜಿ ಸಮ್ಮೂಢ ಅಂತ ಹೇಳ್ಬಾರ್ದು, ಅದು ವರ್ಡ್ ಇರೋದು ಅಸಮ್ಮೂಢ ಅಂತ. ಆ ಸಮ್ಮೂಢ ಅಂತ ಬರ್ಬೇಕು. ಅಸಮ್ಮೂಢೋ ಅನ್ಬೇಕಾ ಮಾತಾಜಿ? ಯೋ ಮಾಮೇವಂ ಅಸಮ್ಮೂಢೋ. ಆ ಮಾತಾಜಿ. ಯೋ ಮಾಮೇವ ಅಸಮ್ಮೂಢೋ ಜಾನಾತಿ. ಮಾತಾಜಿ ಆಮೇಲೆ ಹೇಳ್ತೀನಿ ಮತ್ತೆ. ಈ ಮಕ್ಕಳು ತುಂಬಾ ಗಲಾಟೆ ಮಾಡ್ತಾರೆ. ಸರಿ ಮತ್ತೆ ಬಾಕಿ ಸರಿ ಬಂತು, ಅದೊಂದೇ ಎಲ್ಲ ಸರಿ. ಶಿವಗಂಗಾ ಮಾತಾಜಿ ಹೇಳಿ. ಹರೇ ಕೃಷ್ಣ. ಯೋ ಮಾಮೇವಮ ಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸಾ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ಹರೇ ಕೃಷ್ಣ. ಹರೇ ಕೃಷ್ಣ. ಬಿ ಮಲ್ಲಜಮ್ಮ ಮಾತಾಜಿ. ಮಾತಾಜಿ. ಶ್ಲೋಕ 20 ಹೇಳಿ ಮಾತಾಜಿ. ಇತಿ ಗುಹ್ಯತಮ ಶಾಸ್ತ್ರಂ ಇದಮುಕ್ತಂ ಮಯಾ ನಘ ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತ್ಯಸ್ಯ ಭಾರತ. ಮಾತಾಜಿ ಎಲ್ಲ ಆಯ್ತು ಗೊತ್ತಿಲ್ಲ. ಈ ಗುಹ್ಯತಮಂ ಶಾಸ್ತ್ರಂ, ಗುಹ್ಯತಮಂ ಶಾಸ್ತ್ರಂ. ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾ ನಘ ಅನಘ ಅಂತದು. ಮಯಾ ನಘ ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತ್ಯಸ್ಯ ಭಾರತ. ಕೃತಸ್ಯ ಭಾರತ. ಹರೇ ಕೃಷ್ಣ ಮಾತಾಜಿ. ಚೆಲುವಮ್ಮ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾ ನಘ ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಸ್ಯ ಭಾರತ. ಹರೇ ಕೃಷ್ಣ. ಹರೇ ಕೃಷ್ಣ. ಚಂದ್ರಕಲಾ ಮಾತಾಜಿ. ಚಂದ್ರಕಲಾ ಮಾತಾಜಿ. ಕೃಷ್ಣ ಮಾತಾಜಿ. ಯಾವ್ದು ಮಾತಾಜಿ? 20ನೇ ಶ್ಲೋಕ. ಶ್ಲೋಕ 20. ಇದಿ ಗುಹತಂ ಶಾಸ್ತ್ರಂ ಇದಿ ಮುಕ್ತಂ ಮಾಯಾ ನಘ ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಜ್ಞ ಚ ಭಾರತ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ವೆಂಕಟೇಶ್ ಪ್ರಭುಜಿ ಶ್ಲೋಕ 20 ಹೇಳಿ. ವೆಂಕಟೇಶ್ ಪ್ರಭುಜಿ ಶ್ಲೋಕ 20 ಹೇಳಿ. ಗುಹ್ಯತಮಂ ಶಾಸ್ತ್ರಂ ಮುಕ್ತಂ ಮಯಾ ನಘ. ಹೇಳಿ ಪ್ರಭುಜಿ. ಮಾತಾಜಿ. ಶ್ಲೋಕ 7 ಮಾತಾಜಿ. ಹೇಳಿ. ಶ್ಲೋಕ 20. ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾ ನಘ ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಸ್ಯ ಭಾರತ. ಹರೇ ಕೃಷ್ಣ. ಧನ್ಯವಾದ ಪ್ರಭು.
ರೇಖಾ ಧನ್ಯವಾದ ಮಾತಾಜಿ. ವಿಜಯಕುಮಾರ್ ಮಾತಾಜಿ, ರೇಖಾ ವಿಜಯಕುಮಾರ್ ಮಾತಾಜಿ ಹೇಳಿ ನೀವು 20ನೇ ಶ್ಲೋಕ. ರೇಖಾ ಮಾತಾಜಿ ಹರೇ ಮಾತಾಜಿ. ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ ಹೇಳಿ. 20 ಮಾತಾಜಿ. ಹಾ ಮಾತಾಜಿ. ಹಾ ಮಾತಾಜಿ. ಶ್ಲೋಕ 20. ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾ ನಘ ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ವೃದ್ಧಿ ಎಂ ಮಾತಾಜಿ, ವೃದ್ಧಿ ಎಂ ಮಾತಾಜಿ ಹೊಸಬ್ರು ಟ್ರೈ ಮಾಡ್ತೀರಾ ಮಾತಾಜಿ? ವೃದ್ಧಿ ಎಂ ಮಾತಾಜಿ, ಮಾತಾಜಿ ರಿವಿಷನ್ಗೆ ಹೋಗುವ ಮಾತಾಜಿ. ಸರಿ. ನೀವು ಓಂ ಸ್ಟಾರ್ಟ್ ಶ್ರೀ ಮಾಡಿ. ಪರಮಾತ್ಮನೇ ನಮಃ. ಅಥ ಪಂಚದಶೋऽಧ್ಯಾಯಃ ಪುರುಷೋತ್ತಮಯೋಗಃ. ಶ್ರೀಭಗವಾನುವಾಚ ಊರ್ಧ್ವಮೂಲम् ಅಧಃ ಶಾಖम् ಅಶ್ವತ್ಥಂ ಪ್ರಾಹುರವ್ಯಯम् ಛಂದಾಂಸಿ ಯಸ್ಯ ಪರ್ಣಾನಿ ಯಸ್तं ವೇದ ಸ ವೇದವಿತ್. ಹರೇ ಕೃಷ್ಣ. ಪಾರ್ವತಮ್ಮ ಮಾತಾಜಿ ಶ್ಲೋಕ 1 ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನುವಾಚ ಊರ್ಧ್ವಮೂಲಮದಃ ಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್तं ವೇದ ಸ ವೇದವಿತ್. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ನಿರ್ಮಲಾ ಬಿ ಎಲ್ ಮಾತಾಜಿ 2ನೇ ಶ್ಲೋಕ ಹೇಳಿ. ನಿರ್ಮಲಾ ಮಾತಾಜಿ. ಶ್ಲೋಕ 2. ಅಧಶ್ಚೋರ್ಧಂ ಪ್ರಸೃತಾಸ್ಯ ಅಧಶ್ಚೋರ್ಧಂ ಪ್ರಸೃತಾಸ್ಯ ತಾಸ್ಯ ಶಾಖಃ. ಮಾತಾಜಿ. ಪ್ರಸೃತಾಸ್ತಸ್ಯ ತಸ್ಯ ಪ್ರಸೃತಾಸ್ತಸ್ಯ ಪ್ರಸೃತಾಸ್ತಸ್ಯ ಅಧಶ್ಚೋರ್ಧಂ ಪ್ರಸೃತಾಸ್ತಸ್ಯ ಶಾಖಃ ಗುಣ ಪ್ರವೃದ್ಧಾ ವಿಷಯ ಪ್ರವಾಲಃ ಅಧಶ್ಚ ಮೂಲಾನ್ಯನುಸಂತ. ಮಾತಾಜಿ. ಪ್ರವಾಲಾಹ ದೀರ್ಘ ಇದೆ. ವಿಷಯ ಪ್ರವಾಲಾಹ. ಗುಣ ಪ್ರವೃದ್ಧ ವಿಷಯ ಪ್ರವಾಲಾಹ ಅಧಶ್ಮೂಲಾನ್ಯನುಸಂತತಾನಿ ಕರ್ಮಾನುಬಂಧಿನಿ ಮನುಷ್ಯಲೋಕೆ. ಬಂದೀನಿ ದೀರ್ಘ ಇದೆ. ಬಂದೀನಿ ಮನುಷ್ಯ ಲೋಕೆ. ಕರ್ಮಾನುಬಂಧಿನಿ ಮನುಷ್ಯಲೋಕೆ. ಕರೆಕ್ಟ್. ಹರೇ ಕೃಷ್ಣ ಮಾತಾಜಿ. ನಿಮಗೆ ಹೇಳಿದ್ದು. ಲಕ್ಷ್ಮೀ ಪಿ ಎಂ ಮಾತಾಜಿ, ಲಕ್ಷ್ಮೀ ಪಿ ಎಂ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಓದ್ತೀನಿ ಮಾತಾಜಿ. ಶ್ಲೋಕ 3ನೇದು. ಮೂರನೇದ ಮಾತಾಜಿ. ಮೂರನೇದು. ಹೇಳ್ತೀನಿ ಮಾತಾಜಿ. ನ ರೂಪಮಸ್ಯೇಹ ತಥೋಪಲಭ್ಯತೆ ನಾಂತೋ ನಾಚಾದಿರ್ನ ಚ ಸಂಪ್ರತಿಷ್ಠಾ ಅಶ್ವತ್ಥಮೇನಂ ಸುವಿರೂಢ ಮೂಲಂ ಅಸಂಗಶಸ್ತ್ರೇಣ ದೃಢೇನ ಚಿತ್ವಾ. ಸರಿ ಬಂತ ಮಾತಾಜಿ. ಸರಿ ಬಂತು. ಕಾವ್ಯ ಧನ್ಯವಾದಗಳು ಉಮೇಶ್ ಮಾತಾಜಿ. ಮಾತಾಜಿ, ಕಾವ್ಯ ಉಮೇಶ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ನೀವು 3ನೇ ಶ್ಲೋಕನೇ ಹೇಳಿ ಮಾತಾಜಿ. न रूपमस्येह तथोपलभ्यते नान्तो नाचादिर्न च सम्प्रतिष्ठा अश्वत्थमेनं सविरूढमूलम् असङ्गशस्त्रेण दृढेन चित्वा. 3ನೇ ಲೈನ್ ಮಾತಾಜಿ. ಸುವಿರೂಢ ಮೂಲಂ. ಅಶ್ವತ್ಥಮೇನಂ ಸುವಿರೂಢ
अश्वत्थमेनं सुविरूढमूलम् असङ्गशस्त्रेण दृढेन चित्वा. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಶೋಭಾ ಭಟ್ ಮಾತಾಜಿ, ನೀವು 4ನೇ ಶ್ಲೋಕ ಹೇಳಿ. ಹರೇ ಕೃಷ್ಣ ಮಾತಾಜಿ. ತತತ್ ಪದಂ ತತ್ ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾ ನಾನ ನಿವರ್ತಂತಿ ಭೂಯಃ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯಥಾ ಪ್ರವೃತ್ತಿ ಪ್ರಸೃತಾ ಪುರಾಣಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ರೇಣುಕಾ ದೇವಿ ಮಾತಾಜಿ, ಶ್ಲೋಕ 5 ಹೇಳಿ. ಹರೇ ಕೃಷ್ಣ ಮಾತಾಜಿ. ನಿರ್ಮಾಣಮೋಹಾಜಿತ ಸಂಗ ದೋಷಾಃ ಅಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮಃ ದ್ವಂದ್ವೈರ್ಮುಕ್ತ ಸುಖ ದುಃಖ ಸಂಜ್ಞೈರ್ ಗಚ್ಚಂತ ಮೂಢಾಃ ಪದಮವ್ಯಯಂ ತತ್. ಹರೇ ಕೃಷ್ಣ ಮಾತಾಜಿ. ಪದಮವ್ಯಯಂ ತತ್. ಪದಮವ್ಯಯಂ ತತ್. ಹರೇ ಕರೆಕ್ಟ್ ಅಂತ ಮಾತಾಜಿ? ಮಾತಾಜಿ ಸ್ವಲ್ಪ ಕ್ಲಾರಿಟಿ ಬೇಕು. ಪದಂ ಅವ್ಯಯಂ ಅಥವಾ ಪದಂ ಅವ್ಯಯಂ. ಮಂಜುಳಾ ಮಾತಾಜಿ, ನೀವು ಶ್ಲೋಕ 5 ಹೇಳಿ. ನಿರ್ಮಾಣಮೋ ಹರೇ ಕೃಷ್ಣ ಮಾತಾಜಿ. ನಿರ್ಮಾಣಮೋಹಾಜಿತ ಸಂಗ ದೋಷಃ ಆಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮಃ ದ್ವಂದ್ವೈರ್ಮುಕ್ತಾಃ ಸುಖ ದುಃಖ ಸಂಜ್ಞೈರ್ ಗಚ್ಚಂತ್ಯಮೂಢಾಃ ಪದಂ ವ್ಯಯಂ ತತ್. ಹರೇ ಕೃಷ್ಣ. ಚಿತಸಂಗ ದೋಷಾಹ ದೀರ್ಘ ಬರಬೇಕು. ನೀವೊಮ್ಮೆ ನಿಮ್ಮ ಟ್ಯೂನಲ್ಲಿ ಹೇಳಿ ಮಾತಾಜಿ. ಅಧ್ಯಾತ್ಮ ನಿತ್ಯ, ಅಧ್ಯಾತ್ಮ ಆಧ್ಯಾತ್ಮ ಅಲ್ಲದು, ಅಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮಃ ಕಾಮಾಹ. ಆಮೇಲೆ ದ್ವಂದ್ವೈರ್ ವಿಮುಕ್ತ ಸುಖ ದುಃಖ ಸಂಜ್ಞೈಹಿ. ಮಾತಾಜಿ ಒಮ್ಮೆ ನಿಮ್ಮ ಟ್ಯೂನಲ್ಲಿ ಹೇಳಿ ಮಾತಾಜಿ. ನಿರ್ಮಾಣಜಿತ ಸಂಗ ದೋಷಾಃ ಅಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮಾಃ ದ್ವಂದ್ವೈರ್ವಿಮುಕ್ತ ಸುಖ ದುಃಖ ಸಂಜ್ಞೈಃ ಗಚ್ಚಂತ್ಯ ಮೂಢಾ ಪದಮವ್ಯಯಂ ತತ್. ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ, ಮಾತಾಜಿ ಅವರ ಟ್ಯೂನ್. ನಿರ್ಮಾಣಮೋಹಾಜಿತ ಸಂಗ ದೋಷಃ ಅಧ್ಯಾತ್ಮ ದೀರ್ಘ ಬರಬೇಕು. ಜಿತ ಸಂಗ ದೋಷಃ ಅಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮಃ ದ್ವಂದ್ವೈರ್ಮುಕ್ತಾಃ ಸುಖ ದುಃಖ ಸಂಜ್ಞೈರ್ ವಿಮುಕ್ತ. ದ್ವಂದ್ವೈರ್ಮುಕ್ತ ಅಲ್ಲ, ದ್ವಂದ್ವೈರ್ವಿಮುಕ್ತ. ವಿಮುಕ್ತ ದ್ವಂದ್ವೈರ್ಮುಕ್ತ. ಮುಕ್ತ ಬರಬಾರ್ದು ಮಾತಾಜಿ. ದ್ವಂದ್ವೈರ್ ವಿಮುಕ್ತ, ವಿಮುಕ್ತವಾಗೋದು. ದ್ವಂದ್ವೈರ್ವಿಮುಕ್ತ ಸುಖ ದುಃಖ ಸಂಜ್ಞೈಃ. ದ್ವಂದ್ವೈರ್ವಿಮುಕ್ತಾಃ ಸುಖ ದುಃಖ ಸಂಜ್ಞೈಃ ಗಚ್ಚಂತ್ಯಮೂಢಾಃ ಪದಮವ್ಯಯಂ ತತ್. ಪದಮವ್ಯಯಂ ತತ್. ಪದಮವ್ಯಯಂ ತತ್. ಹರೇ ಕೃಷ್ಣ, ಧನ್ಯವಾದಗಳು. ಕವಿತಾ ಮಣಿ ಮಾತಾಜಿ, ಶ್ಲೋಕ 6 ಹೇಳಿ. ಕವಿತಾ ಮಣಿ ಮಾತಾಜಿ 6ನೇ ಶ್ಲೋಕ ಹೇಳಿ. ಹೇಳಿದ್ವ ಮಾತಾಜಿ? ಇಲ್ಲ ಅಲ್ವಾ? ಕವಿತಾ ಮಣಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. KP ಮಂಜುಳಾ ಮಾತಾಜಿ 6ನೇ ಶ್ಲೋಕ ಹೇಳಿ. ಕೃಷ್ಣ. ನ ತದ್ ಭಾಸಯಂತೆ ಸೂರ್ಯೋ ನ ಶಶಾಂಕನೋ ಪಾವಕಃ ಯದ್ ಗತ್ವಾ ನ ನಿರ್ವರ್ತತೆ ತದಾ ಧಾಮ ಪರಮಂ ಮಮ. ನಿವರ್ತಂತೆ. ಯದ್ಗತ್ವಾ ನ ನಿವರ್ತಂತೆ. ಯದ್ ಗತ್ವಾ ನ ನಿವರ್ತಂತೆ. ತದ್ ಧಾಮ. ತದ್ ಮಾತಾಜಿ ಕರೆಕ್ಟಾ ಮಾತಾಜಿ? ರಾಂಗ್ ಮಾತಾಜಿ? ಮಾತಾಜಿ ಕೇಳಿಸ್ತಾ ಇಲ್ಲ? ಕೇಳಿಸ್ತಾ ಇಲ್ಲ ಮಾತಾಜಿ ನಾನು ಮಾತಾಡೋದು? ಇವಾಗ ಕೇಳಿಸ್ತಿದೆ ಮಾತಾಜಿ, ಹೇಳಿ ಮಾತಾಜಿ.
ಅದೇ ನಾ ತದ್ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಯದ್ ಪರಮಂ ಮಮ. ಯದ್ಗತ್ವಾನ ನಿವರ್ತಂತೆ ತದ್ ಧಾಮ ನಿವರ್ತಂತೆ. ಪರಮಂ ಮಮ. ನಿವರ್ತಂತೆ. ಹಾ ಈಗ ತದ್ಧಾಮ ಧನ್ಯವಾದ ಪರಮಂ. ಇಂದಿರಾ ಮಾತಾಜಿ, ಇಂದಿರಾ ಮಾತಾಜಿ, ಇಂದಿರಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕವಿತಾ ಮಣಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಗೀತಾ ಮಾತಾಜಿ, ಗೀತಾ ಮಾತಾಜಿ, ಮಾತಾಜಿ ನಾನು ಹೇಳಿದ್ ಕೇಳಿಸುದಿಲ್ವಾ? ಕೇಳಿಸ್ತಿದೆ ಮಾತಾಜಿ. ಕೇಳಿಸ್ತಿದೆ. ಗೀತಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಚಂದ್ರಕಲಾ ಮಾತಾಜಿ ನೀವು ಇಂದಿರಾ ಮಾತಾಜಿ ಅನ್ಮ್ಯೂಟ್ ಆದ್ರು. ಹಾ ಇಂದಿರಾ ಇಂದ್ರ ಮಾತಾಜಿ ಯಾವ್ದು ಮಾತಾಜಿ? ಶ್ಲೋಕ 7ನೇ ಶ್ಲೋಕ. 7 ಓದ್ಲ ಮಾತಾಜಿ? 7ನೇದು ಓದ್ಲ ಮಾತಾಜಿ? ಹಾ ಮಾತಾಜಿ ಓದಿ ಮಾತಾಜಿ. ಶ್ಲೋಕ 7. ಮೈವಾಶೋ ಜೀವಲೋಕೆ ಜೀವಭೂತ ಸನಾತನ ಮನುಷ್ಯೇಂದ್ರಿಯಾಣಿ ಪ್ರಕೃಷ್ಟಾನಿ ಕರ್ಷತೆ ಶರೀರಂ ಯಥವಾ ಪೋತೆ. ಒಂದು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಒಂದು ಧನ್ಯವಾದಗಳು. ಅದು ಸರಿಗೆ ಹೇಳಿಲ್ಲ ನೀವು. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಮನಃಷಷ್ಟಾನಿ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಎಲ್ಲ ಲೈನು ಮಿಸ್ಟೇಕ್ ಆಯ್ತು, ಓದಿ ಪ್ರಾಕ್ಟೀಸ್ ಮಾಡಿ. ಮೈವಾಶೋ ಜೀವಲೋಕೆ ಜೀವಭೂತ ಸನಾತನಃ ಮನುಷ್ಯನಿಂದ್ರಿಯಾಣಿ ಮನಃಷಷ್ಟಾನಿ ಇಂದ್ರಿಯಾಣಿ ಮನುಷ್ಯ ಇಂದ್ರಿಯಾಣಿ ಪ್ರಕೃಷ್ಟಾನಿ ಕರ್ಷತಿ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು. ಇಂದಿರಾ ಮಾತಾಜಿ ಹೇಳಿ. ಹಾ ಮಾತಾಜಿ. ಮಾಮೈವಾಂಶ ಜೀವಲೋಕೆ ಜೀವಭೂತ ಸನಾತನಃ ಮನಸ್ಸಸ್ತನಿಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಹರೇ ಕೃಷ್ಣ ಮಾತಾಜಿ. ಷಷ್ಟಾನಿ ಇಂದ್ರಿಯಾಣಿ ಮನಃಷಷ್ಟಾನಿ ಇಂದ್ರಿಯಾಣಿ. ಮನಸ್ಸಷ್ಟಾನಿಂದ್ರಿಯಾಣಿ ಬಿಡಿಸ್ಕೊಳ್ಳಿ ನೀವು. ಮನಃಷಷ್ಟಾನಿ ಇಂದ್ರಿಯಾಣಿ. ಮನಸ್ಸಷ್ಟಾನಿ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಗೀತಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ಕೆಲವಮ್ಮ ಮಾತಾಜಿ ಶ್ಲೋಕ 8ನೇ ಶ್ಲೋಕ ಮ್ಯಾಮ್? 8 ಶ್ಲೋಕ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಮನಃಷಷ್ಟಾನೀಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ ಶರೀರಂ ಯದವಪ್ನೋತಿ ಒಂದೇನಾ? ಅದು 7 and 8 ಅಂತಿತ್ತಲ್ಲ, ನಾನು ಅದಕ್ಕೆ. ಇಲ್ಲ ಹಾಗಿಲ್ಲ, ಒಬ್ಬೊಬ್ರಿಗೆ ಒಂದೊಂದೇ. ಆಮೇಲೆ ನೀವು ಮನಃಷಷ್ಟಾನಿ ಇಂದ್ರಿಯಾಣಿ ಅಲ್ಲ, ಷಷ್ಟಾನಿ ಇಂದ್ರಿಯಾಣಿ. ಸರಿ, ನಾನು ಹೇಳ ಮಾತಾಜಿ. ಕೆಲವಮ್ಮ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶರೀರಂ ಯದವಾಪ್ನೋತಿ ಯಚ್ಚಾಪ್ಯುತ್ಕ್ರಾಮತೀಶ್ವರಃ ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧಾನಿ ವಾಶಯಾತ್. ಹರೇ ಕೃಷ್ಣ. ನೆಕ್ಸ್ಟ್ ಮಲ್ಲಜಮ್ಮ ಮಾತಾಜಿ, ಬಿ ಮಲ್ಲಜಮ್ಮ ಮಾತಾಜಿ ಹೇಳಿ. ಯಾವ್ದು ಮಾತಾಜಿ? 9 ಹೇಳಿ. ಸ್ತೋತ್ರಂ ಚಕ್ಷು ಸ್ಪರ್ಶನ ಚ ವಸನಂ ಪ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ. ಮತ್ತದು ಮಾತಾಜಿ ಶ್ರೋತ್ರಂ ಶ್ರೋತ್ರಂ ಚಕ್ಷು ಸ್ಪರ್ಶನಂ ಚ. ಸ್ತೋತ್ರಂ ಚಕ್ಷು ಸ್ಪರ್ಶನಂ ಚ. ಶ್ರೋತ್ರಂ ಅದೇ ಒಂದೊಂಚೂರು ವ್ಯತ್ಯಾಸ. ಚಕ್ಷು ಸ್ಪರ್ಶನಂ ಚ. ಅದೊಂದೇನ ಮಾತಾಜಿ? ಅದೊಂದೇ, ಬಾಕಿ ಇಲ್ಲ. ಸರಿ, ಥ್ಯಾಂಕ್ ಯು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಸಾಯಿಲಕ್ಷ್ಮಿ ಮಾತಾಜಿ ಹೇಳಿ.
ಹರೇ ಕೃಷ್ಣ ಮಾತಾಜಿ. 10ನೇ ಶ್ಲೋಕ ಹೇಳಿ. ಶ್ಲೋಕ 10. ಉತ್ಕ್ರಾಮಮಂತಂ ಸ್ಥಿತಂ ವಾಪಿ ಭುಜಾನಂ ವಾ ಗುಣಾನಿತ್ವಂ ಮೂಢಾ ವಿಮೂಢಾ ನಾನು ಪಶ್ಯಂತಿ ಜ್ಞಾನ ಚಕ್ಷುಷಃ. ಉತ್ಕ್ರಾಮಂತಂ ಸ್ಥಿತಂ ವಾಪಿ ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ ಗುಣಾನಿತ್ವಂ ವಿಮೂಢಾನಾನುಪಶ್ಯಂತಿ ಪಶ್ಯಂತಿ ಜ್ಞಾನಚಕ್ಷುಷಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದ ಮಾತಾಜಿ. ವೆಂಕಟೇಶ್ ಪ್ರಭುಜಿ ಶ್ಲೋಕ 11 ಹೇಳಿ. ವೆಂಕಟೇಶ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 11. ಯತಂತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನ್ಯವಸ್ಥಿತಂ ಯತಂತೋಪ್ಯಕೃತಾತ್ಮನೋ ನೈನಂ ಪಶ್ಯಂತ್ಯಚೇತಸಃ. ಹರೇ ಕೃಷ್ಣ ಪ್ರಭುಜಿ. ಮಾತಾಜಿ ಸರಿ ಬಂತು ಮಾತಾಜಿ. ಸರಿ ಬಂತು ಪ್ರಭುಜಿ, ಸರಿ ಬಂತು. ಧನ್ಯವಾದ ಮಾತಾಜಿ. ಶೀಲಾದೇವಿ ಮಾತಾಜಿ. ಯಾವ್ದು 12? ಶ್ಲೋಕ 11 ಮತ್ತೆ 12 ಹೇಳಿ. ನೀವು ಈಗ ಜಾಯಿನ್ ಆಗ್ತಲ್ಲ. 11 ಮತ್ತೆ 12. ಯತಂತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನವ್ಯವಸ್ಥಿತಂ ಯತಂತೋಪ್ಯಕೃತಾತ್ಮಾನೋ ನೈನಂ ಪಶ್ಯಂತಿ ಚೇತಸಃ. ಒತ್ತಕ್ಷರಗಳು ಸರಿ ಬರಲಿಲ್ಲ ಮಾತಾಜಿ. ಪಶ್ಯಂತ್ಯಾತ್ಮನ್ಯವಸ್ಥಿತಂ ಯತಂತೋಪ್ಯಕೃತಾತ್ಮಾನೋ ನೈನಂ ಪಶ್ಯಂತ್ಯಚೇತಸಃ. ಇನ್ನೊಂದ್ಸಲ ಹೇಳ್ಬೇಕಾ? ಯದಾದಿತ್ಯಗತಂ ತೇಜೋ ಜಗದ್ಭಾಸಯತೇಖಿಲಂ ಯಚ್ಛಂದ್ರಮಸಿ ಯಚ್ಛಗ್ನ ತತತೇಜೋ ವಿದ್ಧಿ ಮಾಮಕಂ. ಯಚ್ಚಾಗ್ನೌ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಶಿವಗಂಗಾ ಮಾತಾಜಿ. ಹರೇ ಕೃಷ್ಣ. ಹೇಳಿ. ಶ್ಲೋಕ 13 ಹೇಳಿ ಮಾತಾಜಿ. ಗಾಮ ವಿಶ್ಯಾಚ ಭೂತಾನಿ ಧಾರಯಾಮ್ಯಹಮೋಜಸಾ ಪುಷ್ಣಾಮಿ ಔಷಧಿ ಸರ್ವಾಃ ಸೋಮೋ ಭೂತ್ವಾ ರಸಾತ್ಮಕಃ. ಮಾತಾಜಿ ಫಸ್ಟ್ ವರ್ಡ್ ಗಾಮ, 2 ದೀರ್ಘ ಇದೆ. ಗಾಮ ವಿಶ್ಯಚ ಭೂತಾನಿ. ಗಾಮಾವಿಶ್ಯ ಭೂತಾನಿ ಪುಷ್ಣಾಮಿ ಚೌಷಧಿ ಸರ್ವಾಃ. ಚೌಷಧಿ ಸರ್ವ ಆಗ್ಲೇ ಔಷಧಿ ಅಂದ್ರೆ. ಹರೇ ಇನ್ನೊಮ್ಮೆ ಹೇಳಿ ಮಾತಾಜಿ. ಶಿವಗಂಗಾ ಮಾತಾಜಿ ಇನ್ನೊಮ್ಮೆ ಹೇಳಿ. ಹರೇ ಕೃಷ್ಣ. ಗಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯಹಮೋಜಸಾ ಪುಷ್ಣಾಮಿ ಚೌಷಧಿ ಸರ್ವಾಃ ಸೋಮೋ ಭೂತ್ವಾ ರಸಾತ್ಮಕಃ. ಹರೇ ಕೃಷ್ಣ. ಧನ್ಯವಾದಗಳು. ಲಕ್ಷ್ಮೀ ಬೀವಿ ಮಾತಾಜಿ ಶ್ಲೋಕ 14 ಹೇಳಿ. ಲಕ್ಷ್ಮೀ ಬೀವಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 14. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ
ಪ್ರಾಣಾಪಾನಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ರೇಖಾ ವಿಜಯಕುಮಾರ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರೇಖಾ ಮಾತಾಜಿ, ರೇಖಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪೂರ್ಣಿಮಾ ಮಾತಾಜಿ ಶ್ಲೋಕ 15 ಹೇಳಿ. ಹಾ ಮಾತಾಜಿ. ಮಾತಾಜಿ ಅವಾಗೂ ಇದೇ ಓದಿದ್ದೆ. ನೀವು ಶ್ಲೋಕ 14 ಹೇಳಿ ಮಾತಾಜಿ. ಹಾ ಮಾತಾಜಿ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಸಮಾಯುಕ್ತಃ ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ಅದೇ ಬಂದಿರ್ಲಿಲ್ಲ ಮಾತಾಜಿ, ಅದಕ್ಕೆ ಅದು. ಧನ್ಯವಾದಗಳು ಮಾತಾಜಿ. ಲಕ್ಷ್ಮೀ ದೇವಿ ಮಾತಾಜಿ, ನೀವು 15ನೇ ಶ್ಲೋಕ ಹೇಳಿ ಮಾತಾಜಿ. ಶ್ಲೋಕ 15. ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟೋ ಮತ್ತ ಸ್ಮೃತಿರ್ಜ್ಞಾನಮಪೋಹನಂ ಚ ವೇದೈಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತಕೃತ್ ವೇದ ವಿಧೇವ ಚಾಹಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ರೇಖಾ ವಿಜಯಕುಮಾರ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರೇಖಾ ಮಾತಾಜಿ. ಪಾರ್ವತಮ್ಮ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ದ್ವಾವಿಮೌ ಪುರುಷೌ ಲೋಕೆ ಕ್ಷರಾಕ್ಷರ ಏವ ಚ ಅಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. 2ನೇ ಲೈನು ಮಾತಾಜಿ. ಕ್ಷರಶ್ಚಾಕ್ಷರ ಅಕ್ಷರ ಏವ ಚ. ಹರೇ ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಶ್ಲೋಕ 17 ಹೇಳಿ. ನಿರ್ಮಲಾ ಮಾತಾಜಿ. ಮಾತಾಜಿ ಯಾವ್ದು ಹೇಳಿ? 17 ಹೇಳ ಮಾತಾಜಿ. 17. ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೆ. ಮಾತಾಜಿ ಹೇಳ್ತೀನಿ. ಹೇಳಿ ಮಾತಾಜಿ, ಟ್ರೈ ಮಾಡಿ ಹೇಳಿ. ಮಾತಾಜಿ 17ನೇದಲ್ವಾ ಮಾತಾಜಿ? ಹೌದು. ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮತಿ ಉದಾಹೃತಃ ಯೋ ಲೋಕತ್ರಯಮಾವಿಶ್ಯ ಬಿಭರ್ತ್ಯವ್ಯಯ ಈಶ್ವರಃ. 2ನೇ ಲೈನ್ ಮಾತಾಜಿ. ಪರಮಾತ್ಮೇತ್ಯುದಾಹೃತಃ ಹರೇ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಲಕ್ಷ್ಮೀ ಪಿ ಎಂ ಮಾತಾಜಿ. ಲಕ್ಷ್ಮೀ ಪಿ ಎಂ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 15ನೇ ಶ್ಲೋಕ ಓದ್ಲಾ? ಹೇಳಿ ಮಾತಾಜಿ. ಯಸ್ಮಾಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೆ ಚ ಪ್ರಥಿತಃ ಪುರುಷೋತ್ತಮಃ. ಧನ್ಯವಾದಗಳು ಮಾತಾಜಿ. ಮಾತಾಜಿ. ಕಾವ್ಯ ಉಮೇಶ್ ಮಾತಾಜಿ, ನೀವು ಶ್ಲೋಕ 18 ಹೇಳಿ. ಅಕ್ಷರಮತೀತೋಹಂ ಅಕ್ಷರಧಾಪಿ ಚೋತ್ತಮಃ ಆತ್ಮೋಸ್ಮಿ ಲೋಕೆ ವೇದೆ ಚ ಪ್ರಥಿತಃ ಪುರುಷೋತ್ತಮಃ. ಏನು? ಅಕ್ಷರಾದಪಿ ಚೋತ್ತಮಃ. ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೆ ಚ. ಅತೋಸ್ಮಿ ಲೋಕೆ ವೇದೆ ಚ ಪ್ರಥಿತಃ ಪುರುಷೋತ್ತಮಃ. ಪ್ರಥಿತಃ ಪುರುಷೋತ್ತಮಃ. ಇನ್ನೊಂದ್ಸಲ ಹೇಳೋಗಿದೆ ಹೇಳಿ ಮತ್ತೆ. ಯಸ್ಮಾಕ್ಷರಮತೀತೋಹಂ
अक्षरादपि चोत्तमः आत्मोऽस्मि लोके अतोऽस्मि वेदे अतोऽस्मि अतोऽस्मि लोके वेदे च प्रतितः पुरुषोत्तमः ಹರೇ ಶೋಭಾ ಭಟ್ ಮಾತಾಜಿ 19ನೇ ಶ್ಲೋಕ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 19. ಯೋ ಮಾಮೇವ ಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ಧನ್ಯವಾದಗಳು ಮೊದಲನೇನು ಮಾತಾಜಿ? ಯೋ ಮಾಮೇವಮ ಸಮ್ಮೂಢಃ ಸೇರ್ಸ್ಕೊಂಡು ಹೇಳ್ಬಿಡ್ಬೇಕು, ಅಲ್ಲಿ ಸ್ಪೇಸ್ ಕೊಟ್ಟಿದೆ, ತಪ್ಪಿದೆ ಇದು. ಓಕೆ ಮಾತಾಜಿ. ಮಾಮೇವಂ ಅಸಮ್ಮೂಢ ಸ್ಪ್ಲಿಟ್ ಮಾಡಿ ಹೇಳ್ಬೇಕು ಅಂದ್ರೆ ಆನ ಸೇರಿಸ್ಕೋಬೇಕು ಸಮ್ಮೂಢ. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ರೇಣುಕಾ ದೇವಿ ಮಾತಾಜಿ ಶ್ಲೋಕ 20 ಹೇಳಿ. इति गुह्यतमं शास्त्रम् इदमुक्तं मया नघ एतद्बुद्ध्वा बुद्धिमान् स्यात् कृतकृत्यश्च भारत. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದಗಳು. ಇನ್ನು ಯಾರಿಗಾದ್ರೂ ಹೇಳಲಿಕ್ಕಿದೆಯಾ? ಹರೇ ಕೃಷ್ಣ ಮಾತಾಜಿ ಲಾಸ್ಟ್ ಒನ್ ಹೇಳ. ಹೇಳಿ ಮಾತಾಜಿ, ಹೇಳಿ. ಶ್ಲೋಕ 20. ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾ ನಘ ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಕವಿತಾ ಮಣಿ ಮಾತಾಜಿ ಹೇಳಲಿಲ್ಲ, ಅನ್ಮ್ಯೂಟ್ ಮಾಡ್ಲಿಲ್ಲ. ಗೀತಾ ಮಾತಾಜಿ ಹೇಳಿದ್ರು ಅಲ್ವಾ? ಇಂದಿರಾ ಮಾತಾಜಿ, ಗೀತಾ ಮಾತಾಜಿ ಹೇಳಿದ್ರು ಅಲ್ವಾ? ಹೇಳ್ಬೇಕಾಗ್ತದ್ರೆ ಹೇಳಿ, 1-2 ನಿಮಿಷ. ಮಾತಾಜಿ ಹೌದು, ಯಾವ್ದಾದ್ರು ಹೇಳಲಿಕ್ಕಿದ್ರು ಹೇಳಿ. ಇನ್ನು ಯಾವ್ದು ಹೇಳ್ತೀನಿ ಮಾತಾಜಿ. ಯಾವ್ದು ಹೇಳ್ತೀರಾ? ಶಾಸ್ತ್ರಂ ಇದಮುಕ್ತಂ ಮಯಾ ನಘ ಏತತ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಹರೇ ಕೃಷ್ಣ. ಸರಿ. ಸಾಯಿಲಕ್ಷ್ಮಿ ಮಾತಾಜಿ ಯಾವ್ದಾದ್ರು ಹೇಳಲಿಕ್ಕಿದ್ರು ಹೇಳಿ. ನೀವು ಸ್ವಲ್ಪ ಇದು ಮಾಡಿ ಕೆಳಗೆ ಮಾಡಿ ಮಾತಾಡಿ ಸ್ವಲ್ಪ. ಮಾತಾಜಿ ಅಟೆಂಡೆನ್ಸ್ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಮಾತಾಜಿ. ಅದೇನೋ ಚಾಟ್ ಓಪನ್ ಮಾಡಿದ್ರೆ ಬರ್ತಾ ಇಲ್ಲ ಮಾತಾಜಿ. ಅದು ಹೌದಾ? ನಿಮ್ದು ನೆಟ್ವರ್ಕ್ ಸ್ಲೋ ಇದೆಯಾ? ಇಲ್ಲ ಮಾತಾಜಿ, ನಾವು ಹಾಕಿದೀವಿ ಮಾತಾಜಿ, ನಮ್ಗೆಲ್ಲ ಬಂತಲ್ಲ. ಹೋಗ್ತದಲ್ವಾ? ನಾನು ಓಪನ್ ಮಾಡಿದ್ದೆ ನೋಡಿ. ನಾನು ಹಾಕಿದ್ದೀನಿ ಮಾತಾಜಿ. ಹೌದು, ಹೋಗ್ತಾ ಇದೆ. ಹಾ ಮಾತಾಜಿ ಬರ್ತಾ ಇದೆ, ನೋಡ್ದೆ. ನೋಡಿ, ಟ್ರೈ ಮಾಡಿ ಇನ್ನೊಮ್ಮೆ. ನಿಮ್ದು ನೆಟ್ವರ್ಕ್ ಸ್ಲೋ ಇದೆಯಾ ಏನೋ ಮಾತಾಜಿ. ಸ್ಲೋ ಇರ್ಬೋದು. ಹೇಳ ಮಾತಾಜಿ. ಹೇಳಿ ಮಾತಾಜಿ. ಶ್ಲೋಕ 20. ಇತಿ ಗುಹ್ಯಂ ತಮಂ ಶಾಸ್ತ್ರಂ ಇದಮುಕ್ತಂ ಮಯಾ ನಘ ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಗುಹ್ಯಂ ತಮಂ ಅಲ್ಲ ಮಾತಾಜಿ, ಗುಹ್ಯತಮಂ. ಗುಹ್ಯತಮಂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದ. ಯಾರಿಗಾದ್ರು ಯಾವ್ದಾದ್ರು ಮಾತಾಜಿ 15ನೇ ಶ್ಲೋಕ ಯಾರಿಗಾದ್ರು ಹೇಳಲಿಕ್ಕಿದ್ರೆ ಹೇಳಿ. ನಾ ಹೇಳೇನು ಮಾತಾಜಿ? ಮಾತಾಜಿ 15ನೇ ಶ್ಲೋಕ ಹಾಕಿ ಮಾತಾಜಿ. 15ನೇ ಶ್ಲೋಕ 15th. ಹೇಳ ಮಾತಾಜಿನ. ಹೇಳಿ. ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟೋ ಮತ್ತಃ ಸ್ಮೃತಿಜ್ಞಾನಮೋಪೋಹನಂ ಚ ವೈದ್ಯೈಶ್ಚ ಸರ್ವರಹಮೇವ ವೈದ್ಯೋ ವೇದಾಂತಕೃತ ವೇದವಿದೇವ ಚಾಹಂ. ಸ್ಮೃತಿರ್ಜ್ಞಾನಂ ಅಪೋಹನಂ ಚ. ಸ್ಮೃತಿರ್ಜ್ಞಾನಮಪೋಹನಂ ಚ. ಶ್ರುತಿರ್ಜ್ಞಾನಂ ಅಪೋಹಂ ನಂಚ. ಮೂರನೇಲೇನು? ವೈದ್ಯಶ್ಚ ಅಲ್ಲ, ವೇದೈಶ್ಚ. ವೇದೈಶ್ಚ ಸರ್ವೈರ್ ಅಹಮೇವ ವೇದ್ಯೋ. ವೇದೈಶ್ಚ ಸರ್ವೇ ಅಹಮೇವ
ಸರ್ವೈರಹಮೇವ ಸರ್ವೈರ್ ಅಹಮೇವ ವೈದ್ಯೋ ವೇದ್ಯೋ ವೇದ್ಯೋ ವೇದಾಂತ ಕೃತ ವೇದ ವಿದೇವ ಚಾಹಂ. ಕರೆಕ್ಟ್. ಧನ್ಯವಾದಗಳು. ಮಾತಾಜಿ ನಾನು ಹೇಳ 15ನೇ ಶ್ಲೋಕ. ಹರೇ ಕೃಷ್ಣ ಮಾತಾಜಿ. ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟೋ ಮತ್ತ ಸ್ಮೃತಿರ್ಜ್ಞಾನಂ ಅಪೋಹನಂ ಚ ವೇದೈಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತ ಕೃದ್ವೇದ ವಿದೇವ ಚಾಹಂ. ಹರೇ ಕೃಷ್ಣ ಮಾತಾಜಿ. ಸರಿ ಬಂತಾ? ಸರಿ ಬಂತು, ಸರಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟೋ ಮತ್ತ ಸ್ಮೃತಿರ್ಜ್ಞಾನಮಪೋಹನಂ ಚ ವೇದೈಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತ ಕೃದ್ವೇದ ವಿದೇವ ಚಾಹಂ. ಹರೇ ಕೃಷ್ಣ ಮಾತಾಜಿ ಅವರ ಟ್ಯೂನ್ ಅಲ್ಲಿ ಹೇಳಲಿಕ್ಕೆ ಟ್ರೈ ಮಾಡಿ. ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟೋ ಮತ್ತ ಸ್ಮೃತಿಜ್ಞಾನಂ ಅಪೋಹನಂ ಚ ವೇದೈಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತ ಕೃದ್ವೇದ ವಿದೇವ ಚಾಹಂ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ ಶ್ಲೋಕ 15 ಮಾತಾಜಿ. ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟೋ ಮತ್ತ ಸ್ಮೃತಿಜ್ಞಾನಮಪೋಹನಂ ಚ ವೇದೈಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತ ಕೃದ್ವೇದ ವಿದೇವ ಚಾಹಂ. ಸ್ಮೃತಿರ್ ಅಲ್ಲಂತೂ ಕ್ಲಿಯರ್ ಆಗಿ ಕೇಳಿಸ್ಬೇಕು ಪ್ರಭುಜಿ. ಸ್ಮೃತಿರ್ ಜ್ಞಾನಂ ಅಪೋಹನಂ ಚ. ಸ್ಮೃತಿರ್ಜ್ಞಾನಮಪೋಹನಂ ಚ. ಸರಿ. ಧನ್ಯವಾದ ಮಾತಾಜಿ. ಎಲ್ಲರದ್ದು ಆಯ್ತಾ? ಆಯ್ತಾ ಎಲ್ರದ್ದು? ಕ್ಲೋಸ್ ಮಾಡೋಣ. ಮಾತಾಜಿ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಇಲ್ಲಿ ನೆರೆದಿರುವ ಅನಂತ ವೈಷ್ಣವ ವೃಂದ ಕಿ ಜೈ. ನಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಕಿ ಜೈ. ಶ್ರೀಲಾ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಎಲ್ಲ ಭಕ್ತಾದಿಗಳಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದ ಪ್ರಭುಜಿ. ನಾಳೆ ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಧನ್ಯವಾದ ಪ್ರವೀಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಇಬ್ರು ಮಾತಾಜಿಗೂ ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದ ಪ್ರವೀಣ ಮಾತಾಜಿ. ಎಂಡ್ ಮಾಡಿ.